ಮೆಂಬರ್ಸ್ ಎಲ್ಲರಿಗೂ ಸಮಿತಿ ಪರವಾಗಿ ಧನ್ಯವಾದ. ಶೋಭಾಯಾತ್ರೆಯಲ್ಲಿ ಮೊದಲಿಗೆ ತುಳುನಾಡು, ಯಕ್ಷಪ್ರಿಯರು, ವೀರ್ ಕೇಸರಿ ಮತ್ತು ಟೀಮ್ ಡಿಫ್ರೆಂಟ್ ಮತ್ತು ಹೊಸತಾಗಿ ಸೇರ್ಪಡೆ ಅದು ಸ್ನೇಹ ಮಿಲನ, ಇವರು ಟ್ರಕ್ ಇತ್ತು, ಅವರಿಂದಾಗಿ ಶೋಭಾಯಾತ್ರೆ ಇನ್ನೂ ಸಹ ಚಂದ ಕಂಡಿದೆ. ಅದಕ್ಕೆ ಅವರಿಗೆ ನಾವು ಸಮಿತಿ ಪರವಾಗಿ ಧನ್ಯವಾದ ಹೇಳ್ತಿದ್ದೇವೆ. ಅದೇ ರೀತಿ ದಿಂಡಿನ ವ್ಯವಸ್ಥೆ ಕೊರವತಿ ಸೇವಾ ಸಮಿತಿಯವರು ಮಾಡಿದ್ದಾರೆ, ಅವರಿಗೂ ಸಮಿತಿ ಪರವಾಗಿ ಧನ್ಯವಾದ ಹೇಳ್ತಿದ್ದೇವೆ. ಗಣಪತಿ ವಿಸರ್ಜನೆಗೆ ಮೀನುಗಾರರ ಟೀಮ್, ಸಾಂಪ್ರದಾಯಿಕ ಮೀನುಗಾರರ ಒಕ್ಕೂಟ ಸಹಕಾರ ನೀಡಿದೆ ನಮಗೆ. ಅದೇ ರೀತಿ ಬಂಟಿಂಗ್ಸ್ ಆಗಲಿ, ಕಲೆಕ್ಷನ್ಗಾಗಲಿ ಸ್ನೇಹ ಸಂಗಮ, ಬ್ಲೂ ಡೈಮಂಡ್ಸು, ಓಂ ಶಕ್ತಿ ಇವರೆಲ್ಲ ಸಹಕಾರ ಕೊಟ್ಟಿದೆ. ಮತ್ತು ವೈದ್ಯನಾಥ ದಾರಿಪಾಡುಪು ಅವರು ಸಹ ನಮಗೆ ಊಟದ ವ್ಯವಸ್ಥೆಯಲ್ಲಿ ತುಂಬ ಸಹಕಾರ ನೀಡಿದೆ, ಅವರಿಗೆ ಸಮಿತಿ ಪರವಾಗಿ ಧನ್ಯವಾದ ತಿಳಿಸಿದ್ದೇವೆ. ಮತ್ತು ನಾನು ಹೆಸರು ಹೇಳ್ತಿದ್ದೇನೆ ಯಾರ್ಯಾರು ಅಂತೇಳಿ ಸಾಕಾಗ. ಮತ್ತು ನೀರಿನ ವ್ಯವಸ್ಥೆಯಲ್ಲಿ ರವಿಕಿಣಿ ಅವರು ಅನ್ನಛತ್ರಕ್ಕೆ ಮೇನ್ ವಿಷಯ, ಅನ್ನಛತ್ರಕ್ಕೆ ಜಾಗ ಪೋಸ್ಟ್ ಆಫೀಸ್ ಅವರು ಕೊಟ್ಟಿದ್ದಾರೆ. ನನ್ನ ಶುಭ ಒಂದು ಸಂದರ್ಭ ಏನೆಂದರೆ, ಈ ವರ್ಷ ನನ್ನ ಸ್ವತಃ ಕಾರಣದಿಂದಾಗಿ ನಾನು ಬರಲಿ ಆಗಲಿಲ್ಲ. ಆದರೂ ನಾನು ಎಣಿಸಿದ್ದಕ್ಕಿಂತ ಹೆಚ್ಚು ಒಳ್ಳೆಯದಾಗಿ ನಮ್ಮ ಕಾರ್ಯಕ್ರಮ ನಡೆದಿದ್ದ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮ ತಗೊಂಡಂಥ ಶ್ರಮ ಅದಕ್ಕೆ ಅದೇ ಕಾರಣ. ಅದರಿಂದಾಗಿ ಇನ್ನೊಮ್ಮೆ ನಾನು ಮಗದೊಮ್ಮೆ ಕೇಳಿಕೊಳ್ಳುವುದೇನೆಂದರೆ, ದೇವರ ದಯ ಇರಲಿ ನಿಮಗೆಲ್ಲರೂ, ಮತ್ತು ಇನ್ನೂ ಕೂಡ ದಿನ ಇದಕ್ಕಿಂತ ಹೆಚ್ಚು ನಮಗೆ ಸೇವೆ ಮಾಡುವರೆ ದೇವರು ನುಡಿಸಲಿಂದ ನಿಮ್ಮೆಲ್ಲ ಪರವಾಗಿ ನಾನು ನಿಮಗೆ ಎಲ್ಲರಿಗಾಗಿ ನಾನು ಕೇಳಿಕೊಳ್ತೇನೆ. ಮತ್ತು ಇನ್ನು ಮುಂದಕ್ಕೆ ನಾವು ಸಮಿತಿಯವರಿಗೆ ಹೇಳುವುದು, ನೀವು ಈಗ ಹೊತ್ತಾದರೂ ಈಗ ಮುಂದೆ ಕೂತ್ಕೊಳ್ಳಿಕ್ಕೆ ಹೊತ್ತಾದರೂ ನಿಮಗೆ ಮೊದಲೇ ಇದ್ದೀರಿ, ಪ್ರತಿ ತಿಂಗಳಿಗೆ ಮೀಟಿಂಗ್ ಆಗಬೇಕು. ಅದಕ್ಕೆ ನಾವು ಬರೆದು ನೋಟಿಸ್ ಕೊಡೋದು ಬೇಡ, ಫೋನಲ್ಲಿ SMS ಮಾಡಿಬಿಡಬೇಕು. ಒಂದು ರವಿವಾರ ಮೀಟಿಂಗ್ ಆದರೆ ಶುಕ್ರವಾರ ಒಂದು ದಿವಸ ಬೇಕು. ಅದಕ್ಕೆ ಬರುವಾರಂದು ಮಿನಿಟ್ಸ್ ಆಗಬೇಕು, ಮಿನಿಟ್ಸಲ್ಲಿ ಬರೀಬೇಕು, ಮಿನಿಟ್ಸ್ ಇಡಬೇಕು. ಅದರಲ್ಲಿ ಆಯವ್ಯಯ ಎಂತ ಉಂಟು, ಸಜೆಷನ್ ಉಂಟು, ಫುಲ್ ಬರಲಿ. 1 ಪೇಜ್ ಬರೀ 3 ಪೇಜ್ ಬಂದು 2 ಬರೋದು. ಆದಷ್ಟು ಹೆಚ್ಚಿನ ಶ್ರಮ ಬಂದರೂ ಆದಷ್ಟು ನಾವು ಕ್ಲಿಯರ್ ಆಗ್ತಾರೆ. ಮತ್ತು ವಾರ್ಷಿಕ ಸಭೆಗೆ ಮಾತ್ರ ನಾವು ನೋಟಿಸ್ಗಳಿದ್ರೆ ಅಜೆಂಡಾ ಕಳೆದ ಮಾತ್ರ ಇಟ್ಟುಕೊಳ್ಳಿ. ಮತ್ತು ಯಾವಾಗ 3 ತಿಂಗಳಿಗೊಮ್ಮೆ ಆಗೋದು ಅಗತ್ಯ ಇಲ್ಲ. ಮತ್ತು ಆದರೆ ಸಂದೇಶ ಎಲ್ರಿಗೂ ಸಿಗಬೇಕು, ಎಲ್ಲರೂ ಸಾಧ್ಯ ಇದ್ದಷ್ಟು ಬರಬೇಕು, ಗೊತ್ತಲ್ಲ. ಆದರೆ ನೋಟಿಸ್ ವರ್ಷಕ್ಕೊಮ್ಮೆ ಮಾತ್ರ. ಮತ್ತು ಆದಷ್ಟು ಇದ್ದು ಎಂಥ ಖರ್ಚು ಆಯವ್ಯಯ ಏನಾಗ್ತಾವೋ ಅನ್ನೋದು ಎಲ್ರಿಗೂ 1 ರೂಪಾಯಿ ಕೊಟ್ಟವರಿಗೂ ಏನು ಕೊಡದಿದ್ದವರಿಗೂ ಮೆಂಬರ್ ಆದವರಿಗೆ ಅಧಿಕಾರ ಉಂಟು, ಕೇಳ್ಬೋದು, ತಿಳಿದುಕೊಳ್ಬೋದು. ಅದು ತಿಳಿದು ಇಲ್ಲಿ ಪ್ರಶ್ನೆ ಇದೆ ಇಲ್ಲಿ ಕೇಳಿ, ಇಲ್ಲಿ ಸಮರ್ಪಕ ಉತ್ತರ ತಗೊಳ್ಳಿ. ಹೊರಗೆ ಹೋಗಿ ಕೇಳಿ, ಅಧ್ಯಕ್ಷರಲ್ಲಾಗಲಿ ನನ್ನಲ್ಲಾಗಲಿ ಕೊಡೋದು ಬೇಡ. ಇಲ್ಲಿ ನಿಮಗೆ ಸಮರ್ಪಕ ಉತ್ತರ ಆಗದೆ, ಒಬ್ಬರಿಂದಲೇ ಸಮರ್ಪಕ ಉತ್ತರ ಸಿಗದಿದ್ದರೆ ಮತ್ತೊಬ್ಬರಲ್ಲಿ ಕೇಳಿ, ಆನಂದ್ ಚಪ್ಪಂಡಿ ಸರಿಯಾ ಅಂದ, ಅದು ಏನೂ ತೊಂದರೆ ಇಲ್ಲ. ಒಬ್ಬರಿಂದ ಕೇಳಿ ಮತ್ತೊಬ್ಬರು ಕೇಳಿದ್ರೆ ಏನೂ ತೊಂದರೆ ಇಲ್ಲ. ಮತ್ತು ಇಲ್ಲಿ ಮಾತ್ರ ಹೊರಗೆ ಹೋಗಬೇಡ. ಆದಷ್ಟು ಇನ್ನೂ ಕೂಡ ಮುತುವರ್ಜಿಯಿಂದ ಕೆಲಸ ಮಾಡಿ ದೇವರ ಸೇವೆ ಮಾಡುವ, ಇನ್ನೂ ಕೂಡ ಆದಷ್ಟು ಹೆಚ್ಚಿನ ಕೆಲಸ ಮಾಡಿ ಇನ್ನಷ್ಟು ಇದರ ಉತ್ತರ ಹೆಚ್ಚಾಗಲಿ, ಇದಕ್ಕೆ ಒಳ್ಳೆಯದು ಬೆಳಗಲಿ. ಮತ್ತು ಇನ್ನೂ ಕೂಡ ಪ್ರಾಪರ್ಟಿ ಏನು ತಗೊಳ್ಳಿಕ್ಕೆ ಏನಿದ್ರೆ ನಾವು ಮಾಡುವ, ಏನು ಹಾಗೆ ಸಜೆಷನ್ ಇದ್ದರೆ ನಮಗೆ ತಿಳಿಸಿ, ನಾವು ತಯಾರಿದ್ದೇವೆ. ಈಗಲೇ ನೋಡಿ ಸಾಮಾನು ಪಾತ್ರೆಯಲ್ಲಿ ಇಡಲಿಕ್ಕೆ ನಾವು ಒಂದೊಂದೇ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈ ಸಲ ನಾನು ಹೇಳಿದ್ದೇನೆ, ಈ ಸಲ ಕಾನೂನು ಪ್ರಕಾರ ಏನೇನು ನಮಗೆ ಆಗಬೇಕು ಅದು ಈ ವರ್ಷದೊಳಗೆ ನಮಗೆ ಆಗಲೇಬೇಕು. ಹಾಗೆ ಮುಗಿಸುತ್ತೇವೆ. ಒಂದು ನಮ್ಮ ರಿಜಿಸ್ಟ್ರೇಷನ್ ಅದರದ್ದೇನು ಬೇಕು ಅದಕ್ಕೆ, ಮತ್ತು ನಮ್ಮ ಭೂಕುಂಟದ ವರ್ಷದ ಸೆಷನ್ ಮಿನಿಟ್ಸ್ ಬೇಕು, ಮತ್ತು ಏನೆಲ್ಲ ಗೌರ್ಮೆಂಟ್ ಅಫಿಷಿಯಲ್ ಏನೆಲ್ಲ ಆಗಬೇಕು ಅದು ಈ ವರ್ಷದೊಳಗೆ ನಾವು ಸಂಪೂರ್ಣ ಮಾಡಲೇಬೇಕು ಅಂತ ನಮ್ಮೆಲ್ಲರಿಂದ ಕಾರ್ಯಕರ್ತರು ಕೆಲಸ ದುಡಿಲಿಕ್ಕೆ ತಯಾರಿದ್ದೇವೆ. ಸಮಯದ ಬಗ್ಗೆ ತಂಡದಲ್ಲಿ ಏನಾದರೂ ತಿಳಿದುಕೊಳ್ಬೇಕಾದ ನನಗೆ ತಿಳಿಸಿ, ಕೇಳಬೇಕಾದ್ರೆ ಕೇಳಿ, ಹೇಳಬೇಕಾದ್ರೆ ಹೇಳಿ. ಅಂತೂ ನೀವು ಕಾರ್ಯನಿರತರಾಗಿ ನಾವು ಈ ವರ್ಷದೊಳಗೆ ನೋಡಿ ಸಾಮಾನ್ಯ ಕೂಡ ಎಲ್ಲ ಇಡುವುದೆಲ್ಲ ವ್ಯವಸ್ಥೆ ಮಾಡ್ತಾ ಉಂಟು, ಎಲ್ಲ ಲಿಸ್ಟ್ ಮಾಡ್ತೇವೆ. ಅದೇ ರೀತಿ ಆಮೇಲೆ ದೇವರಲ್ಲಿ ಎಂತೆಲ್ಲ ಆಭರಣ ಉಂಟು ಅದೊಂದು ಲಿಸ್ಟ್ ಮಾಡಿ, ಎಲ್ಲ ಯಾರು ಬಂದರೂ ನೋಡಲಿಕ್ಕೆ ನಿಮಗೆ ಅವಕಾಶ ಉಂಟು, ಯಾರು ಕೇಳಿದರೆ ಹೇಳಲಿಕ್ಕೆ ನಿಮಗೆ ಅವಕಾಶ ಉಂಟು. ಇಂದು ಸಾಮಾನು ಉಂಟು, ಇಂಥದ್ದುಂಟು, ಎಲ್ಲ ವ್ಯವಸ್ಥೆ ಕನ್ನಡಿಗ ನಾವು ಮಾಡಿ ಈ ವರ್ಷದೊಳಗೆ ಆ ಬೈಲು ಕೂಡ ಚೇಂಜ್ ಮಾಡಿ ಕಾನೂನು ಪ್ರಕಾರ ಈ ವರ್ಷದೊಳಗೆ ನಾವು ಮಾಡಿ ತೋರಿಸಬೇಕು. ನಾವೆಲ್ಲರೂ ದುಡಿಬೇಕು, ನಿಮ್ಮೆಲ್ಲ ಸಹಕಾರ ಬೇಕು, ಅಷ್ಟು ನಾವು ಮಾಡಿ ತೋರಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಡ್ತೇವೆ. ಮತ್ತು ಇಷ್ಟವರೆಗೂ ಕೂಡ ದೇವರ ದಯೆಯಲ್ಲಿ ಯಾರು ಎಲ್ಲರ ಬಾಯಿ ಬಂದು ಮಾಡಲಿ ಸಾಧ್ಯ ಇಲ್ಲ, ಕಿವಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ದೇವರ ದಯೆಯಲ್ಲಿ ಇಷ್ಟವರೆಗೆ ನಮ್ಮ ಸಮಿತಿಯ ಹೆಸರು ಉಂಟು. ನಾಲ್ಕು ಪಕ್ಕದಲ್ಲಿ ಕೂಡ
ಹೊರಗಡೆ ಕೊಡುವಾಗ ಬರುವಾಗ ಪೂಜೆ ಬರುವಾಗ ಮತ್ತು 100ಕ್ಕೆ 100 ಮಾರ್ಕ್ ತೆಗೆದು ಯಾರು ಪಾಸ್ ಆಗೋರು ಇಷ್ಟವರೆಗಿಲ್ಲ. 90 ಮಾರ್ಕ್ ಆದರೂ 100 ಇಲ್ಲ. ಅದಕ್ಕಾಗಿ ಎಲ್ಲ 100 ಜನರಿಗೆ 100 ತೃಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆದಷ್ಟು ನಮ್ಮಿಂದ ತಗ್ಗಿ ಬಗ್ಗಿ ಹೋಗಿ ಮುಂದೆ ಹೋಗಿ ಜನರೊಟ್ಟಿಗೆ ಒಳ್ಳೆಯದು ಬೆರೀಬೇಕು. ಜನರಿಂದ ನಾವು ಬೇಕಾದ ಸಹಕಾರ ತೆಗಿಬೇಕು, ಜನರಿಗೆ ಬೇಕಾದ ಸಹಕಾರ ನಾವು ಕೊಡಬೇಕು. ಮತ್ತು ಇದೇ ನೋಡಿ ಆದರ್ಶ. ನಾವೀಗ ಹೆಸರು ತೆಗೆದಾಗ 15,000 ರೂಪಾಯಿ ಆಯಿತು. ಇದಕ್ಕೆ ದೊಡ್ಡ ನಮ್ಮ ಸಭೆ ಇದ್ದೇ ಇಲ್ಲಿ ಬೇರೆ ಇಲ್ಲ, ಗೊತ್ತಲ್ಲ. ಇದು ಕಾಣೋದೇ ಅವರು ಇದು 100 ರೂಪಾಯಿ ಅಲ್ಲ, 1,000 ರೂಪಾಯಿ, 300 ರೂಪಾಯಿ ಅಷ್ಟು ಸಹಾಯ ಬೇಕು. ಈಗ ಅಗತ್ಯ ಅಂಥವರಿಗೆ ನಾವು ಕೆಲಸ ಮಾಡುವ, ಅಂಥ ಕೆಲಸ ನಮ್ಮಿಂದ ಹೆಚ್ಚಿನ ಮಾಡಲಿ ಸಹಾಯ ಮಾಡುವಾಗೆ. ಅಂದರೆ ಯಾರಿಗೂ ತೊಂದರೆ ಆಗಬೇಕು ಅಂತಲ್ಲ, ಯಾರಿಗೂ ತೊಂದರೆ ಆಗದಿರಲಿ, ತೊಂದರೆ ಆದವರಿಗೆ ಆದಷ್ಟು ನಾವು ಸಹಾಯ ಮಾಡುವ. ಅದು ನಮಗೆ ದೇವರಂತ ಒಳ್ಳೆ ಬುದ್ಧಿ ಎಲ್ಲರಿಗೂ ಕೊಡಲಿ. ಇನ್ನೂ ಕೂಡ ನಮ್ಮಿಂದ, ನಮ್ಮ ಸಮಿತಿಯಿಂದ ಆದಷ್ಟು ಒಳ್ಳೆ ಕೆಲಸ ಆಗುವಂತೆ ನಮಗೆ ಪ್ರೇರಣೆ ಸಿಗಲಿ ಅಂತ ಹೇಳಿಕೊಂಡು, ನಿಮ್ಮಿಂದ ಸಹಕಾರ ಸಿಗಲಿ ಅಂತ ಹೇಳಿಕೊಂಡು ಅಂತ ನಮ್ಮ ಗಣೇಶೋತ್ಸವ ಒಂದು ನಡೆಸಲಿಕ್ಕೆ ನಮಗೆ ಸಮಯದ ಅಭಾವ ಇತ್ತು. ನಾವು ಆಲ್ರೆಡಿ ನಮ್ಮದು ಮೀಟಿಂಗ್ ಆಗುವಾಗ ಸ್ವಲ್ಪ ಲೇಟೇ, ಎಲ್ಲ ವರ್ಷಕ್ಕಿಂತ ಈ ವರ್ಷ ಲೇಟ್. ನಾವು ಈ ಒಂದು ಕಾರ್ಯಕ್ರಮವನ್ನು ಕೇವಲ ಒಂದು 42 ದಿನದ ಅಂತರದಲ್ಲಿ ಮುಗಿಸಿದ್ದೇವೆ. ಅದಕ್ಕೆಲ್ಲ ನಿಮ್ಮ ಸಹಕಾರ, ನಿಮ್ಮ ಶಕ್ತಿ ಮೀರಿ ಸಹಕಾರ ನೀಡಿದ್ದೀರಿ. ಈ ಕಾರ್ಯಕ್ರಮ ನಾವು ನಿರೀಕ್ಷೆ ಮಾಡೋದಕ್ಕಿಂತಲೂ ಹೆಚ್ಚಿನ ಯಶಸ್ವಿ ಕಂಡಿದೆ. ಅದು ಇನ್ನೊಂದಾಗಲಿ ಧನ ಸಂಗ್ರಹ ಆಗಲಿ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ, ಮತ್ತು ಅನ್ನದಾನ ಆಗಲಿ, ತುಂಬ ಎಲ್ಲ ವೈಯಕ್ತಿಕವಾಗಿ ಎಲ್ಲ ತುಂಬ ದುಡ್ದಿದ್ದೀರಿ. ನಾವು ಯಾರ ಹೆಸರನ್ನು ಹೇಳಿಕೊಳ್ಳ, ಒಂದು 2-3 ಹೆಸರನ್ನು ನಾನು ವೈಯಕ್ತಿಕವಾಗಿ ಹೇಳ್ತೇನೆ. ಯಾಕಂದರೆ ನನಗೂ ಒಂದು ಭಯ ಇತ್ತು, ದೊಡ್ಡ ಜವಾಬ್ದಾರಿ. ಕೆಲವು ಹಿರಿಯರೆಲ್ಲ ಹಿಂದೆ ನಿಂತ ಇದ್ದರು, ಅನುಭವದವರು ಯಾರು ಇರಲಿಲ್ಲ ಎದುರು ನಮ್ಮೊಟ್ಟಿಗೆ. ಹಾಗೆ ನಮಗೆ ಬೆನ್ನೆಲುಬಾಗಿ ನಿಂತವರು ಸಮಿತಿಯ ಸದಸ್ಯರು ರಾಜೀವಿ ಕೆಂಪುಮಾಡಿ. ನಮ್ಮ ಸಮಿತಿಯ ಒಂದು ಆಸ್ತಿ. ಅವರು ಬೆಳಿಗ್ಗೆ 7 ಗಂಟೆಗೆ ಕರಲಿ, ಸಂಜೆ 6 ಗಂಟೆಗೆ ಕರೀಲಿ, 8 ಗಂಟೆವರೆಗೆ 9 ಗಂಟೆವರೆಗೆ ನಮ್ಮೊಟ್ಟಿಗೆ ಬಂದಿದ್ದಾರೆ. ವಿಪರೀತ ಮಳೆ, ಅವರ ಮನೆಯಲ್ಲಿ ಅವರ ಸಮಸ್ಯೆ ಬೇರೆ ಇತ್ತು. ಮತ್ತು ನಾನು ಜಾಸ್ತಿ ಕಿರಿಕಿರಿ ಮಾಡಿದ್ದು ನಮ್ಮ ಕಾರ್ಯದರ್ಶಿಗಲ್ಲ, ಕಾರ್ಯದರ್ಶಿ ಜವಾಬ್ದಾರಿ ಮಾತ್ರ ತಗೊಂಡಿದ್ದಾರೆ. ನಾನು ಕಿರಿಕಿರಿ ಮಾಡಿದ್ದು ವೈಯಕ್ತಿಕವಾಗಿ ಅವರಿಗೆ ಹ್ಯಾರೆಸ್ಮೆಂಟೇ ಹೇಳ್ಬೋದು. ಆಶಿಕ್ ಮತ್ತು ಮಿಥುನ್ ಅವರಿಗೆ ಬೇಸರ ಆಗಿರ್ಬೋದು, ನಾನು ಸಾರಿ ಹೇಳ್ತೇನೆ ಈ ಟೈಮಲ್ಲಿ. ಯಾಕೆಂದರೆ ನಮ್ಮ ವೈಯಕ್ತಿಕ ಕಾರ್ಯಕ್ರಮಕ್ಕೆಲ್ಲ ಇದಕ್ಕೆ ಸಮಿತಿಗೆ ಬೇಕಾಗಿ ನಿಮ್ಮನ್ನು ಕಿರಿಕಿರಿ ಮಾಡಿದ್ದೇನೆ. ನೀವೇನು ಮನಸ್ಸಿನಲ್ಲಿ ಇಡಬಾರ್ದು ಇದನ್ನು. ಅದಲ್ಲದೆ ಎಲ್ಲ ತುಂಬ ನಮ್ಮ ಪ್ರಸಾದದ ವ್ಯವಸ್ಥೆ ಆಗಲಿ, ಚೇತು ರಾಜೇಶ್ ಇರ್ಬೋದು, ಅನ್ನದಾನದ ಇದರಲ್ಲಿ ಲೋಲಣ್ಣ ಇರ್ಬೋದು, ರಾಜೇಶ್ ಗಟ್ಟಿ ತುಂಬ ಎಲ್ಲ ಸಂಪತ್ತೆಲ್ಲ, ನಾರಾಯಣ ಶೆಟ್ಟರು ಎಲ್ಲ ಕೆಲಸ ಮಾಡಿದ್ದಾರೆ. ನಿಮಗೆಲ್ಲ ಮಹಾಗಣಪತಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಂದು ಆಯುರಾರೋಗ್ಯವನ್ನು ನೀಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಇಲ್ಲಿ ಸೇವೆ ಮಾಡುವಂಥ ಮಾಡಲಿ ಅವರು. ಮತ್ತು ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ, ನಮಗೆ ದೂರ ಈಗ ಕೊಂಡಾಣ, ನಡಾರ ಆ ಕಡೆ ನಮ್ಮ ಇಲ್ಲಿ ಸದಸ್ಯರು ಕಡಿಮೆ ಇದ್ದಾರೆ. ಒಬ್ಬೊಬ್ಬರು 2 ಸದಸ್ಯರನ್ನು ಮಾಡಬೇಕು ನೆಕ್ಸ್ಟ್ ವರ್ಷ. ಹಾಗೆ ಇಲ್ಲಿ ಸೋಮೇಶ್ವರಲ್ಲಿ ಈ ಕಲೆಕ್ಷನ್ಗೆ ಹೋಗೋದು ಅಮಿತ್ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಫಿಶರೀಸ್ ರೋಡಿನಿಂದ ನೆಹರು ನಗರವರೆಗೆ ಅಮಿತನ ಮುತ್ತುವರೆ ಕಲೆಕ್ಷನ್ ಕಡಿಮೆ ಮಾಡಿದ್ದಾರೆ. ಇಡೀ ಆಮಂತ್ರಣ ಪತ್ರಿಕೆ ಬಿಡಿಸಲಿಕ್ಕೆ 13 ತಾರೀಕಿಗೆ ನಾವು ಹೊರಟಿದ್ದೇವೆ, 13 ಜುಲೈಗೆ 14. ಆ ನಂತರ ಅಮಿತ್ ರೆಸ್ಟ್ ಇಲ್ಲ, ಪ್ರತಿ ಆದಿತ್ಯವಾರ ಅವನಿಗೆ ಜ್ವರದಿಂದ ತುಂಬ ಸಮಸ್ಯೆಯಿಂದ ಇದ್ದ. ಆದರೂ ಸಹ ಕಾರ್ಯಕ್ರಮ ಅವನು ನಮ್ಮ ಇದನ್ನು ಪೆಂಡಿಂಗ್ ಇಡಲಿಲ್ಲ. ಚೌತಿಯ 1 ದಿನಕ್ಕೆ ಮೊದಲು ಅವರು ಹೋಗಿದ್ದಾರೆ, ಅವೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ನಮ್ಮ ಈ ಲೋಡ್ ಕಮ್ಮಿ ಆಗಲಿಕ್ಕೆ ನಾವು ಒಂದು ಸದಸ್ಯರನ್ನು, ದುಡಿಯುವಂಥ ಸದಸ್ಯರನ್ನು 1-2 ನಾವು ಮಾಡ್ತಾ ಹೋಗಬೇಕು ಜಾಸ್ತಿ. ಆಗ ನಮ್ಮ ಕೆಲಸ ಸ್ವಲ್ಪ ಹೊರೆ ಕಡಿಮೆ ಇದಾಗ್ತದೆ, ನಮಗೆ ಇಲ್ಲಿ ದುಡಿಲಿಕ್ಕೆ ಆಗ್ತದೆ. ಇಲ್ಲದ ನಾವೇ ಕಲೆಕ್ಷನ್ಗೆ ಹೋಗೋದು, ನಾವೇ ಆಮಂತ್ರಣ ಪತ್ರಿಕೆ ಹೋಗೋದು, ಇಲ್ಲಿ ವ್ಯವಸ್ಥೆಗೆ ಕಡಿಮೆ ಆಗ್ತದೆ ಜನ. ಆ ವ್ಯವಸ್ಥೆ ಒಂದು ಕಾರ್ಯಕರ್ತರು ಮಾಡಬೇಕು. ಮತ್ತು ಒಂದು ಹೇಳಲಿಕ್ಕೆ ಮಾಡಿ, ಈಗ ನಮ್ಮ ಹತ್ರ ಉಳಿಕೆಯಲ್ಲಿ 7 ಲಕ್ಷ ಉಂಟು. ನಾವು ಅದನ್ನು 5 ಲಕ್ಷವನ್ನು FD ಯಲ್ಲಿ ಇಡುವ. ಮತ್ತೆ ಬೇಕಾದರೆ ವರ್ಷದ ಕೊನೆಯಲ್ಲಿ ಕಡಿಮೆ ಅಂದರೆ ತೆಗೆಯುವ. ಹಾಗೆ ಬರಲಿಕ್ಕಿಲ್ಲ ದೇವರ ದಯೆಯಿಂದ. ಮುಂಚೆ ವಿಡ್ರಾ ಮಾಡಿದರೆ ನಾವೊಂದು ಹೆಸರು ಬೇಡ, ಅವರೆಲ್ಲ ತೆಗೆದು ಖಾಲಿ ಮಾಡ್ತಾ ಇದ್ದಾರೆ ಅಂತೇಳಿ ಈ 5 ಲಕ್ಷವನ್ನು ಠೇವಣಿಯಲ್ಲಿ ಇಡುವುದು. ಏನು ಹೇಳ್ತಾರೆ, ಒಂದು ವರ್ಷ ಒಂದು ವೇಳೆ ಅದನ್ನು ನಾವು ಕಳೆದ ವರ್ಷ ಅದನ್ನು ಅವರದ ಉಳಿತಾಯ ಉಂಟು, ಅದನ್ನು ಅವರು ಇಡಲಿಲ್ಲ ಕಳೆದ ವರ್ಷದ ಕಮಿಟಿ, ಅದನ್ನು ಇಡು. ಅಲ್ಲ, ನಮ್ಮ ಸಮಿತಿ ಅಂತ ಅದನ್ನು ಪದಾಧಿಕಾರಿ ಹಾಗೆ ಇಡುದು. 1+5 ಇಡುದು. ಅದನ್ನೊಂದು ನಿರ್ಣಯ ಮಾಡಿ 1 ಲಕ್ಷ ಕರ್ನಾಟಕ ಬ್ಯಾಂಕಲ್ಲಿ ಇಡುದು, 1.5 ಲಕ್ಷ ಕರ್ನಾಟಕ ಬ್ಯಾಂಕಲ್ಲಿ ಇಡುದು, 3.5 ಲಕ್ಷ. ಯಾಕಂದರೆ 10,000 ಬೇರೆ ಅಲ್ಲ, ಸರಿ, ಅದು 50 ಬೇರೆ ಇಡು, ಆದರೆ 1.5 ಅಲ್ಲಿ ಇಡು ಅಂತೇಳಿ ನ್ಯಾಷನಲೈಸ್ ಬ್ಯಾಂಕಲ್ಲಿ 1 ಬೇರೆ 50 ಬೇರೆ. ಯಾಕಂದರೆ ಅಲ್ಲಿ 10,000ಕ್ಕಿಂತ ಮೇಲೆ ಬಡ್ಡಿ ಬಂದರೆ ಮತ್ತೆ TDS ಕಟ್ ಆಗ್ತದೆ. ಅದನ್ನು ನೋಡಿಕೊಂಡು ಅಲ್ಲಿ ವ್ಯವಸ್ಥೆ ಮಾಡೋದು, ಬಾಕಿ ಇಲ್ಲಿಡು. ಮತ್ತು ಇನ್ನು ನಮ್ಮ ಕಾರ್ಯಕ್ರಮ ಅಂದರೆ ಪ್ರತಿಷ್ಠಾ ಮಹೋತ್ಸವ, ಅದಕ್ಕೂ ಹೊರಡಲೇಬೇಕು. 3.5 ಲಕ್ಷ ವ್ಯವಸಾಯ ಬ್ಯಾಂಕ್. TDS ಕಟ್ ಆಗ್ತದೆ. ಪ್ಯಾನ್ ನಂಬರ್ ಇಲ್ಲದ್ರೆ TDS ಕಟ್ ಆಗ್ತದೆ. ಪ್ಯಾನ್ ನಂಬರ್ ಇದ್ದರೆ 10%, ಪ್ಯಾನ್ ನಂಬರ್ ಇಲ್ಲದ್ರೆ 20%.
ನೀವು ಅದನ್ನು ರಿಟರ್ನ್ ಫೈಲ್ ಮಾಡಿ ನೀವು ವಾಪಸ್ ತಗೊಳ್ಬೇಕು. 10,000ಕ್ಕಿಂತ ಮೇಲೆ ಇಂಟ್ರೆಸ್ಟ್ ಬಂದರೆ ಕಟ್ ಅದು ಮಾಡಬಾರ್ದು. ನಾನಿಲ್ಲ ಹೌದಾ ಹೇಗೆ ಅದು ಹೇಳಿ ಎಂತ ಹೇಗೆ ಹಾಗೆ ಆಗೋದಿಲ್ಲ. ನಿಮ್ಮದು ವಿಷಯ ಬೇರೆ, ಅದು AOP ಪ್ಯಾನ್ ಅಂತ ಹೇಳುದು. AOP ಅಂದರೆ ಅಸೋಸಿಯೇಷನ್ ಆಫ್ ಪರ್ಸನ್. ನಮಗೆ ಆಗೋದಿಲ್ಲ, ನಮಗೆ ಟ್ರಸ್ಟ್ ಪ್ಯಾನ್ ಆಗಬೇಕು. ಟ್ರಸ್ಟ್ ಪ್ಯಾನ್ ಆಗಬೇಕಾದ್ರೆ ನಮ್ಮದು ರಿಜಿಸ್ಟ್ರೇಷನ್ ಅಪ್ಡೇಟ್ ಆಗಬೇಕು. ಆಗಲಿಲ್ಲ. ಈಗ ನೀವು ನಮಗೆ ಕ್ವಶನ್ ಕೇಳೋದು, ನೀವು ಇದ್ದೀರಿ 3 ವರ್ಷ ಹೋದರೆ ನೀವು ಮಾಡಲಿಲ್ಲ, ಈಗ ನಾವು ಮಾಡಬೇಕಾಗ್ತದೆ. ಅದು ಸೇವಾ ಸಮಿತಿ ಬೇರೆ, ಟ್ರಸ್ಟ್ ಇದಕ್ಕೆ ಉತ್ತರ ನಾವು ಕೊಡೋದು. ಮಾಡ್ಲಿಕ್ಕೆ ಆಗ್ತದೆ. ನಾವು ಬೇರೆ ಬೇರೆ ಕಡೆ ಮಾಡಿದೆ, ಮತ್ತೆ ಖಾಲಿ ಪ್ಯಾನ್ ತೆಗೆದಲ್ಲ. ಪ್ಯಾನ್ 12A ರಿಜಿಸ್ಟರ್ ಮಾಡಿದರೆ ಮಾತ್ರ ಎಕ್ಸೆಂಪ್ಷನ್. 12A ರಿಜಿಸ್ಟ್ರೇಷನ್ ಮಾಡಬೇಕು ಟ್ರಸ್ಟನ್ನು, ಹಾಗಿದ್ರೆ ಮಾತ್ರ ಅದ. ಇಲ್ಲಂದ್ರೆ ಟ್ಯಾಕ್ಸ್ ಬರ್ತದೆ. ಮತ್ತೆ ಎಲ್ಲ ಸದಸ್ಯರಲ್ಲಿ ಒಂದು ವಿನಂತಿ, ನಮಗೆ ಶನಿವಾರದ ಪೂಜೆ ಲಾಸಲ್ಲಿ ಹೋಗ್ತಾ ಉಂಟು. ಪೂಜೆ ಬರೋದಿಲ್ಲ, 1 ಪೂಜೆ 2 ಪೂಜೆ, ಮಿನಿಮಮ್ 5 ಪೂಜೆ ಬರದಿದ್ದರೆ ನಮಗೆ ಸಮಿತಿಯಿಂದ ಕೈಯಿಂದ ಹಣ ಹೋಗ್ತದೆ. ಪ್ರತಿ ಸದಸ್ಯರು ವರ್ಷಕ್ಕೆ 1 ಪೂಜೆ ಕೊಡುವ ಹಾಗೆ ಮಾಡಬೇಕು. ಸಾಧ್ಯ ಆದರೆ 2 ಕೊಟ್ಟರೆ ಉತ್ತಮ. ನಿಮ್ಮ ಮನೆಯವರ ಹೆಸರಲ್ಲಿ, ನಿಮ್ಮ ಹೆಸರಲ್ಲಿ ನೆರೆಕರೆಯವರನ್ನು ಒಂದು ಸಂಪರ್ಕಿಸಿ ಶನಿವಾರ ಒಂದು ವ್ಯವಸ್ಥೆ ಮಾಡೋದು ಒಳ್ಳೆಯದು. ನಿಮಗೆ ಆಸಕ್ತಿ ಇದ್ದರೆ ಸೆಕ್ರೆಟರಿ ಅವರ ಹತ್ರ ಈಗಲೇ ನಂಬರ್ ಕೊಡಿ, ನಾವು ಫೋನ್ ಮಾಡ್ತೇವೆ. ಆ ತಿಂಗಳಲ್ಲಿ ಫೋನ್ ಮಾಡಬೇಕಾ, ಯಾವಾಗ ಫೋನ್ ಮಾಡಬೇಕು, ಅದೊಂದು ವ್ಯವಸ್ಥೆ ಮಾಡೋದು. ಮತ್ತೆ ನಿಮ್ಮ ಮಕ್ಕಳ ಬರ್ತ್ಡೇ ಇರ್ತದೆ, ಮದುವೆ ದಿನ ಇರ್ತದೆ, ಆ ದಿನದಂದು ಒಂದು ನೆನಪು ಮಾಡ್ಬೋದು. ಮನೆ ಒಕ್ಕಲ ದಿನ. ಮತ್ತೆ ಸಂಕಷ್ಟಿ ಉಂಟು, ಸಂಕಷ್ಟಿಗೆ ಆದಷ್ಟು ಸದಸ್ಯರು ಬರಬೇಕು. ನಮ್ಮ ಮನೆಯಲ್ಲಿ ಮಹಿಳೆಯರಿದ್ದರೆ ಅವರನ್ನು ಕಳಿಸಿಕೊಡ್ಬೇಕು. ಈ ರೀತಿಯಲ್ಲಿ ಒಂದು ವ್ಯವಸ್ಥೆ ಇದ್ದರೆ ಸಂಸ್ಥೆ ಉತ್ತಮ ರೀತಿಯಲ್ಲಿ ಮುನ್ನಡೀತದೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಅಗತ್ಯ. ಮತ್ತೊಮ್ಮೆ ಎಲ್ಲ ಕಾರ್ಯಕರ್ತರಿಗೆ ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸಿ ನನ್ನ ಹುಡುಗರು ಮಲಗ್ತಾರೆ, ಅವರಿಗೆ ಸಹ ಅವರದ್ದು ಈ ಸಮಯದಲ್ಲಿ ನೆನಪಿಸುತ್ತಿದ್ದೇನೆ. ಮತ್ತೆ ಇನ್ನೊಂದು ಹೇಳಿದರೆ, ಇನ್ನು ಮುಂದಿನ ದಿವಸದಲ್ಲಿ ಒಂದು ಸ್ನೇಹ ಸಂಘ ಮತ್ತು ವಂಶದೊಟ್ಟಿಗೆ ಪಜೀರ್ ಗೋವಾಶ್ರಮ ಒಂದು ಮತ್ತೆ ಹೋಗ್ಲಿಕ್ಕೆ, ಮತ್ತೆ ಇನ್ನು ಪುತ್ತರಾಶ್ರಮ ಹೋಗುದುಂಟು. ಆ ಸಮಯದಲ್ಲಿ ನಾವು ಸಮಿತಿಯವರೊಟ್ಟಿಗೆ ಸೇರಿ ಮಾಡುವ ಅಂತಿದ್ದೇವೆ. ಪುತ್ತರಾಶ್ರಮಕ್ಕೆ ನಾವು ಇದರಲ್ಲಿ ಹೋಗ್ತೇವೆ, ಅದು ಮತ್ತೆ ಇನ್ನೊಂದು ವಿಷಯ, ನಮಗೆ ಈ ಸಲ ಟೈಮ್ ಇಲ್ಲದ ಕಾರಣ ಯಾವುದೇ ಪ್ರೋಗ್ರಾಮ್ ಫಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ. ಚೌತಿಯಲ್ಲಿ ಒಳ್ಳೆ ಪ್ರೋಗ್ರಾಮ್ ನೆಕ್ಸ್ಟ್ ಇಯರಿಗೆ ಫಿಕ್ಸ್ ಮಾಡ್ತಾರೆ. ಈ ನಡುವಲ್ಲಿ ಫಿಕ್ಸ್ ಮಾಡ್ತಾರೆ. ಈಗ ನೆಕ್ಸ್ಟ್ ಇಯರ್ಗೆ ಏಪ್ರಿಲಲ್ಲೇ ಕರೆಯುವಾಗೆ ಮಾಡುವ. ಬಂದಂಥ ದೂರದ ಮುಂಬೈಯಿಂದ ಅವರ ಬಗ್ಗೆ ಒಂದು ಹೇಳಲಿಕ್ಕೆ ನಾನು ಒಂದು ಇಚ್ಛೆ ಪಡ್ತೇನೆ. ಬಾಂಬೆಯಲ್ಲಿ ಇದ್ದರೂ ಪ್ರತಿ ದಿನವೂ ನಮ್ಮ ಎಲ್ಲ ಹೆಚ್ಚಿನ ಕಾರ್ಯಕರ್ತರಿಗೆ ಫೋನ್ ಮಾಡಿ ಈ ವ್ಯವಸ್ಥೆಯ ಬಗ್ಗೆ ಏನಾಗಿದೆ, ಏನಾಗಲಿಲ್ಲ, ಅದನ್ನು ಸರಿ ಮಾಡಬೇಕು, ಏನಾದರೂ ತೊಂದರೆ ಇದ್ದರೂ ಕೂಡ ಅದನ್ನು ನಮಗೆ ಅವರು ಸಲಹೆ, ನಮಗೆ ಮಾರ್ಗದರ್ಶನ ಕೊಡ್ತಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದ. ಮತ್ತೆ ನಮ್ಮ ಅಧ್ಯಕ್ಷರಂದರೆ ನಮ್ಮನ್ನು ನಿದ್ದೆ ಮಾಡಲಿಕ್ಕೆ ಬಿಡಲಿಲ್ಲ. ಅಂದರೆ ಪ್ರತಿ ಕ್ಷಣವು ಕಲೆಕ್ಷನ್ ಅಂತ ಹಿಡಿದು ಎಲ್ಲ ವ್ಯವಸ್ಥೆಗಳಿಗೂ, ಅಂದರೆ ನಮಗೇನಾದರೂ ಗೊತ್ತಿಲ್ಲ, ಈಗ ಕೋಶಾಧಿಕಾರಿಯಾಗಿ ನನಗೆಲ್ಲ ಗೊತ್ತಿರಲಿಲ್ಲ, ಆದರೂ ನನಗೆ ಪೂರ್ತಿ ಸಹಾಯ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ನಮ್ಮ ಅಧ್ಯಕ್ಷರನ್ನು ಅವರನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೂ ನನ್ನ ವೈಯಕ್ತಿಕ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾರ್ಯದರ್ಶಿಗಳು ಇದ್ದಾರೆ, ಚಿಕ್ಕದಾದರೂ ಅವರ ಕೆಲಸ ಭಾರಿ ದೊಡ್ಡದು. ಆದ ಕಾರಣ ಅವರು ನಮಗೆ ತುಂಬ ಕೆಲಸ ಮಾಡಿದ್ದಾರೆ. ಅವರಿಗೆ ಕೂಡ ನನ್ನ ವೈಯಕ್ತಿಕ ಹಾಗೂ ನಮ್ಮೆಲ್ಲ ಧನ್ಯವಾದಗಳು. ಮತ್ತು ಎಲ್ಲರ ಹೆಸರು ನನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಕಾರ್ಯಕರ್ತರು ಅಂದರೆ ತುಂಬ ಶ್ರಮ ಪಟ್ಟಿದ್ದಾರೆ. ಕಾರ್ಯಕರ್ತರು ಇಲ್ಲದಿದ್ದರೆ ಯಾವ ಕೆಲಸವೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕಾರ್ಯಕರ್ತರು ಈ ಸಮಿತಿಯಲ್ಲಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ವೈಯಕ್ತಿಕ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೊಡ್ತೇನೆ. ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ತುಂಬ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದವನ್ನು ಕೊಡುತ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ನಿಲ್ಲಿಸ್ತೇನೆ.